Cheers! ಇಲ್ಲಿ ಬನ್ನಿ, ಲಂಚ್ ಮಾಡಿ, ಡಿನ್ನರ್ ಮಾಡಿ, ನಂತರ ಒಂದು ಒಳ್ಳೆ ಅಪರ್ಚುನಿಟಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡಿಸ್ಲಿಲ್ಲ, ಏನಿಲ್ಲ, ಫುಲ್ ಇದು ಟ್ರೈ ಮಾಡಿ ಅವ್ರು ರಿವ್ಯೂ ಕೊಡ್ಬೇಕು ಅಂತ ಪ್ಲಾನ್. ನಾವು ನಿನ್ನೆ ಏರೆಗೆ ಪೂರ UAE ಊರದ ಕಳಿ ಪರೇರೆ ಇಷ್ಟ ಉಂಡು. ಬಲೆ 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 ರಾಸ್ ಅಲ್ ಖೈಮಾಗೆ ಮಸಾಲಾ ಬೈ ಸೋಷಲ್ ಡೇ ಕಳಿ ಪರ್ಲೆ. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಕರಾವಳಿ ಕಸಿನ್ಸ್ ಒಟ್ಟಿಗೆ ಇವತ್ತೊಂದು ನಮ್ಮ ಇನ್ಸ್ಟಾಗ್ರಾಮ್ ಸೂಪರ್ ಸ್ಟಾರ್ ಇದ್ದಾರೆ, GK. ಲಾಸ್ಟ್ ಟೈಮ್ ಹೋಟೆಲ್ ವ್ಲಾಗ್ ಅಲ್ಲಿ ಇದ್ರು. ಹೇಗೆ ಆಗ್ತಾ ಉಂಟು? ಎಂಚ ಒಂದುಂಟು GK? ಸೂಪರ್. ಯಾಕೆ ತುಂಬಾ ಖುಷಿ ಡಿಫ್ರೆಂಟ್ ಅದು ಬೈದ ಒಂದು ಸ್ಪೆಷಲ್ ರೀಸನ್ ಗೆ ಬೈದ ಒಂದು ಎಕ್ಸೈಟ್ಮೆಂಟ್ ಉಂಟದ. ತುಂಬಾ ನಮ್ದೊಂದು ಏನಂದ್ರೆ ಆಲ್ಮೋಸ್ಟ್ ಓಕೆ, ಶಾರ್ಜಾ, ದುಬೈ ಮತ್ತೆ ಅಬುದಾಬಿ ಎಲ್ಲ ಕಡೆ ವ್ಲಾಗ್ ಮಾಡಿದ್ವಿ, ಕೆಲ ಹೋಟೆಲ್ ವ್ಲಾಗ್. ಫೈನಲಿ ಇವತ್ತು ಬಂದಿದ್ದೇವೆ ರಾಸ್ ಅಲ್ ಖೈಮಾ. ಅದ್ ನಾವು ಬಂದದಲ್ಲ, ನಾವು ಒಂದು ಎಳೆದು ತಂದಿದ್ವಿ ಅಥವಾ ಹೋಯ್ತೊಂದು ಬರ್ತೀವಿ. ಯಾವ್ದು ಅಂತ ಹೇಳಿ ಯಾರು ಹೇಳ್ತಾರೆ? ಈಗ ಇದು ಎತ್ತ ಬರ್ತದ್ದು ಆಕ್ಚುಲಿ ಊರಿಂದೆಲ್ಲ ಕೇಳ್ತಿರ್ತಾರೆ, ನಿಮ್ಮಲ್ಲಿ ಊರಿದ್ದು ಮೀನ್ ಸಿಗ್ತದ, ಮತ್ತೆ ಮರುವೈ ಪುಂಡಿ ಸಿಗ್ತದ, ಗೋಳಿಬೈ ಎಲ್ಲ ಸಿಗ್ತದೆ ಇಲ್ಲಿ. ಸ್ಪೆಷಲ್ ಸಿಗ್ತದೆ ಇಲ್ಲಿ ಒಂದು ಸ್ಪೆಷಲ್ ಒಂದು ಇಲ್ಲಿ ಸಿಗುವುದೇ ಇಲ್ಲ ಅಂತ ಇತ್ತು. ಅಂದ್ರೆ ಅದು ನಮ್ದು ಫೇವರೇಟ್ ಊರಲ್ಲಿ ಫ್ರೆಶ್ ನಮ್ಮ ಮರದಿಂದ ತೆಗ್ದ ಒಂದು ಇದು ಕುಡಿಲು ಅಂತ ಒಂದು ಭಾಗ್ಯ ಇರ್ತದೆ. ಆಗ ಇಲ್ಲಿ ಎಲ್ಲರಿಗೂ ಬೇಜಾರಿತ್ತು ಇಷ್ಟವರೆಗೆ. ಇಲ್ಲಿ ದುಬೈಲಿ ಅದೊಂದು ಸಿಗುದಿಲ್ಲ ಅಂತ. ಬಟ್ ಗುಡ್ ನ್ಯೂಸ್ ಈಸ್ ರಾಸ್ ಅಲ್ ಖೈಮಾದಲ್ಲಿ ಸಿಗ್ತಾ ಇದೆ ಒಂದು ಕಡೆ. ನಾವು ಎಲ್ಲಿಂತ ಈಗ ತೋರಿಸ್ಲಿಕ್ಕಿದ್ದೆ ನಿಮ್ಗೆ. ತುಂಬಾ ಎಕ್ಸೈಟ್ಮೆಂಟ್ ಇದೆ ಅಲ್ಲ? ಎಲ್ರು ನೋಡಿ, ಇಲ್ಲೆಲ್ಲ ಕುಡಿಗಳ ಸ್ವಲ್ಪ ಜಸ್ಟ್ ಟ್ರೈ ಮಾಡ್ಬೇಕು ಅಂತಿದೆ. ನಾವು ಬನ್ನಿ, ನಾವು ತೋರಿಸ್ತೇವೆ ಎಲ್ಲಿ ಅಂತ ಹೇಳಿ. ಹೋಟೆಲ್ ಹೆಸರು ಮಸಾಲಾ ಬೈ ಸೋಷಲ್ಸ್ ಅಂತ ಹೇಳಿ ರಾಸ್ ಅಲ್ ಖೈಮಾದಲ್ಲಿ ಇದೆ. ಅವತ್ತು ಎಂಟರ್ ಆಗ್ತಿದ್ದೇವೆ, ಬನ್ನಿ ಎಲ್ರು ನಮ್ಮೊಟ್ಟಿಗೆ. ಹಲೋ ಸರ್. ಹಲೋ ಶರತ್ ಸರ್. ಇವರು ಶರತ್ ಅಂತ ಹೇಳಿ. ನಮಸ್ಕಾರ. ನಮಸ್ಕಾರ ಗಣೇಶ್. ಜೂಲಿಯನ್ ಅಂತ ಹೇಳಿ ಇವರಿಬ್ರು ಪಾರ್ಟ್ನರ್, ನಮ್ದು ಪಾರ್ಟ್ನರ್. ಎಸ್, ಇದು ಮಸಾಲಾ ಬೈ ಸೋಷಲ್ಸ್. ಎರಡು ಇವರು ಹೇಳ್ಬೋದು ಜಾಸ್ತಿ. ಸರಿ, ಹೇಳಿ ನಿಮ್ಮ ಹೋಟೆಲ್ ಬಗ್ಗೆ. ನಮ್ಮ ರೆಡ್ ರೆಸ್ಟೋರೆಂಟ್ ಉಂಡು, ಒಂಜಿ ಫ್ಯಾಮಿಲಿ ರೆಸ್ಟೋರೆಂಟ್ ಮಸಾಲಾ ಬೈ ಸೋಷಲ್ಸ್. ಬಕ್ಕ ಒಂಜಿ ರೆಸ್ಟೋ ಬಾರ್ ಉಂಡು, ಸೋಷಲ್ಸ್ ಟೂರಿಸ್ಟ್ ರೆಸ್ಟೋರೆಂಟ್ ಪಂಡ್ ಅವು ಮೂಲ್ ಉಂಡು. ಇತ್ತೆ ನಮ್ಮ ಮಸಾಲಾ ಬೈ ಸೋಷಲ್ಸ್ ಫಸ್ಟ್ ವಿಸಿಟ್ ಮಾಡ್ಬೋದು. ತೂಕ ನಮ್ಮ ಕಳಿ ಉಪ್ಪು ನಡಿಗೆ ಫಸ್ಟ್ ಪೋಯ್ ಮಸಾಲಾ ಬೈ ಸೋಷಲ್ಸ್. ಮ್ಯಾಂಗ್ಳೂರಿಯನ್ ಉಂಡು, ಕೇರಳ ಫುಡ್ ಉಂಡು, ನಾರ್ತ್ ಇಂಡಿಯನ್ ಉಂಡು, ಬಕ್ಕ ತಂದೂರ್ ಉಂಡು. Okay. And also we have continental also. Okay. So we have 5 cuisines out here. Okay. So Panda, mostly we are concentrating more on Indian, Mangalorean, Kerala. Okay. So those are more into this. Okay. Resto bar more into continental food and everything. ಸೊ ಏರ್ಪುರ ಬ್ಯಾಚುಲರ್ಸ್ ಆಗಿ ಬಂದಿರುವವರು, ಫ್ರೆಂಡ್ಸ್ ಆಗಿ ಬಂದವರು ರೆಸ್ಟೋ ಬಾರ್ ಯೂಸ್ ಮಾಡಬಹುದು. ತುಂಬಾ ಒಳ್ಳೆ ಅಮೇಸ್ ನಾವು ತೋರಿಸ್ಲಿಕ್ಕಿದ್ದೇವೆ. ಫ್ಯಾಮಿಲಿ ಆಗಿ ಬಂದವರು ಸ್ವಲ್ಪ ಇಲ್ಲಿ ಕಂಫರ್ಟೇಬಲ್ ಆಗ್ತದೆ. ಸ್ಪೆಷಲಿ ಮ್ಯಾಂಗ್ಳೂರಿಯನ್ ಡಿಶಸ್, ಕೇರಳ ಡಿಶಸ್ ಎಲ್ಲ ಒಂದು ಮಿಕ್ಸ್ಚರ್. ಅಂದ್ರೆ ಎಲ್ಲದಕ್ಕೊಂದು ಸ್ಪೆಷಲೈಸ್ಡ್ ಆದ ಶೆಫ್ ಬೇರೆ ಬೇರೆ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲ ಸರ್. ಇದು ಬುಫೆ ಕಾಣ್ತಾ ಇದೆ ಇಲ್ಲಿ. ಇದು ಅಂದ್ರೆ ಹೇಗೆ ಬುಫೆ ಸಹ ಇರ್ತದೆ ಇಲ್ಲಿ? ಇಂದು ರೆಸ್ಟೋರೆಂಟ್ ಆಕ್ಚುಲಿ ಒಂಜಿ ಹೋಟೆಲ್ ಅಪಾರ್ಟ್ಮೆಂಟ್ ದೊಲೈ. ಸೊ ಮುಲ್ಪ ಮುಘಲ್ ಸ್ವೀಟ್ಸ್ ಹೋಟೆಲ್ ಅಪಾರ್ಟ್ಮೆಂಟ್ ಮೂಲು 3 bedroom 2 bedroom ಬಕ ಸ್ಟುಡಿಯೋ 1 bedroom ಉಂಡು. ಓಕೆ. ಅಗಲ್ನ ಗೆಸ್ಟ್ ಏಪ ಬರ್ಪೇರ್. ಸೊ ಅಗ್ಲೆಗ್ ಬ್ರೇಕ್ಫಾಸ್ಟ್ ಮೂಲೆ
Okay. ಪ್ಲಸ್ ಅಗಲ್ನ ಹಾಫ್ ಬೋರ್ಡ್ ಉಪ್ಪುಂಡು ಫುಲ್ ಬೋರ್ಡ್ ಉಪ್ಪುಂಡು. ಓಕೆ. ಸೊ ಅವು ಪೂರ ನಮ್ಮ ಲಂಚ್ ಡಿನ್ನರ್ ಪೂರ ಮೂಲೆ. ಇನ್ನೊಂದು ನಂದು ಫೇವ್ರೇಟ್, ನಾವು ನಮ್ಮ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಎಲ್ಲಿ ನೀರು ಕಂಡ್ರೆ ಹಾರುವ ಜಾತಿಗಳು ನಾವು, ಅಂದ್ರೆ ಸ್ವಿಮ್ಮಿಂಗ್ ತುಂಬಾ ಇಷ್ಟ. ಸೊ ನೋಡಿ, ಹೋಟೆಲ್ ನಾವು ಲಂಚ್ ಡಿನ್ನರ್ ಮಾಡ್ಲಿಕ್ಕೆ ಹೋಗ್ತೇವೆ, ಒಂದು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಸಿಗುತ್ತಿಲ್ಲ. ಬಟ್ ಇಲ್ಲಿ ನಂಗೆ ತುಂಬಾ ಇಷ್ಟ ಆದ ಇನ್ನೊಂದು ವಿಷಯ ಅಂದ್ರೆ, ಇಲ್ಲಿ ಬನ್ನಿ ಲಂಚ್ ಮಾಡಿ ಡಿನ್ನರ್ ಮಾಡಿ, ನಂತರ ಒಂದು ಒಳ್ಳೆ ಅಪರ್ಚುನಿಟಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ನಿಮ್ಗೆ ಯೂಸ್ ಮಾಡ್ಬೋದು. ಈಗ ನಾವು ಬ್ಯಾಚುಲರ್ಸ್ ಅದ್ದು ಒಂದು ಫೇವ್ರೇಟ್ ಪ್ಲೇಸ್, ಜಿಕೆದು ಫೇವ್ರೇಟ್ ಪ್ಲೇಸ್ಗೆ ಹೋಗ್ತಿದ್ದೇವೆ ನಾವು. ನೋಡೋ ಬನ್ನಿ, ರೆಸ್ಟೋ ಬಾರ್ ಅಂತ ಹೇಳ್ಬೋದು. ಫ್ಯಾಮಿಲಿ ಯಾರಾದ್ರೂ ಉಪದ್ರ ಮಾಡಿದ್ರೆ ಫ್ಯಾಮಿಲಿನ ಅಲ್ಲಿ ಬಿಡಿ, ಬ್ಯಾಚುಲರ್ಸ್ ಇಲ್ಲಿ ಬಂದ್ರೆ ಆಯ್ತು. ಸೊ ಗೈಸ್, ಇದು ಸೋಷಿಯಲ್ಸ್ ಅಂತೇಳಿ ರೆಸ್ಟೋ ಬಾರ್ ನೋಡಿರ್ಬೋದು, ತುಂಬಾ ಒಳ್ಳೆ ಆಂಬಿಯನ್ಸ್. ಮತ್ತೆ ಇಲ್ಲಿ ಬ್ಯಾಚುಲರ್ಸ್ ಪಾರ್ಟೀಸ್, DJ ನೈಟ್ಸ್ ಎಲ್ಲ ನಡೀತದೆ. ಸ್ಪೆಷಲಿ IPL ಟೈಮ್ ಅಲ್ಲಿ ಆಗಲಿ, ವರ್ಲ್ಡ್ ಕಪ್ ಕ್ರಿಕೆಟ್ ಫುಟ್ಬಾಲ್ ಟೈಮ್ ಅಲ್ಲಿ ಆಗಿ ತುಂಬಾ ಒಳ್ಳೆ ಒಂದು ಫೆಸ್ಟಿವಲ್ ಟೈಪ್ ಇಲ್ಲಿ ಇರುತ್ತೆ. ಮತ್ತೆ ಬೇತೆ ದಾದಾಂಡ ಸರ್ ಇಂದು ಮೂಲ್ ಇಟ್ಸ್ ಮೋರ್ ಆಫ್ ಪಂಡ ಯೂತ್ಸ್ ನಗಲು ಬರ್ಪೇರು, ಅಂಡ್ ಇಟ್ಸ್ ಲೈಕ್ ಮೋರ್ ಆಫ್ ಅ ರೆಸ್ಟೋ ಬಾರ್ ಆಕ್ಚುಲಿ. ಈ ಟೂಪ್ ಮೂಲ್ ಬಾರ್ ದ ಪೂರ ಇನ್ನುಂಡು ಬಿಯರ್ಸ್ ಪೂರ ಕೊರ್ಪ ಆಫರ್ಸ್ ಮಸ್ತ್ ಉಂಡು ನಮ್ಮ ನಲ್ಪ. ಬಿಯರ್ಸ್ ಪೂರ ಮಸ್ತ್ ಆಫರ್ ಕೊರ್ಪ ನಮ್ಮ ಇಂದು ರೆಸ್ಟೋರೆಂಟ್. ವಿ ಆರ್ ರನ್ನಿಂಗ್ ಆನ್ ಸೋಲಾರ್, ಫುಲ್ ಹೋಟೆಲ್ ಆಗ್ತದೆ. This restaurant is running on a solar. We have put solar panels with solar panels dita. Okay. Ireg UAE pet friendly restaurant. Ijji. Amul undu. Okay. We are basically we are calling ourselves as a pet friendly restaurant. So people who have pets, they can come here, have their food, they can eat here, and we have it outside also, inside also we allow like dogs, cats and everything. ಸೊ ಗೈಸ್, ಈಗ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ಗೆ ನಾವು ಎಂಟರ್ ಆಗ್ಲಿಕ್ಕಿದ್ದೇವೆ, ಕಿಚನ್. ಹಲೋ ಸರ್, ಪವನ್. ಇದು ಪವನ್ ಸರ್, ಇಲ್ಲದು ಮ್ಯಾನೇಜರ್. ನಿಮ್ಮ ಊರು? ಮುಲ್ಕಿ, ಶಿಮಂತೂರ. ಮುಲ್ಕಿ. ಸೊ ಈ ಕಿಚನ್ ಅದು ನಮ್ಗೆ ಇವರು ತೋರಿಸ್ಲಿಕ್ಕಿದ್ದಾರೆ. ಏನ್ ಪ್ರಿಪೇರ್ ಮಾಡ್ತಿದ್ದೀರಿ? ನಾವು ಮೊದಲು ತಂದೂರಿಂದ ಲೈವ್ ತಂದೂರಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ಲಿಕ್ಕಿದ್ದಾರೆ. ಸ್ಪೆಷಲಿ ನಾವು ಚಾರ್ಕೋಲ್ ಯೂಸ್ ಮಾಡ್ತೀವಿ, ಚಾರ್ಕೋಲ್ ಲೈವ್ ತಂದೂರಿ ಯೂಸ್ ಮಾಡ್ತೀವಿ. ಓಕೆ. ಚಾರ್ಕೋಲ್ ಅಲ್ಲಿ ನಮ್ಗೆ ಸ್ಪೆಷಲ್ ಡಿಶಸ್ ಇಲ್ಲಿ ಜಾಸ್ತಿ ಮೂವ್ಮೆಂಟ್ ಆಗೋ ಡಿಶಸ್ ನಾವು ಟ್ರೈ ಮಾಡೋ. ಓಕೆ. शिवपाल सर। ಶಿವಪಾಲ್, आपका किधर से हो? हाँ, मैं दिल्ली। ಈಗ ನಮ್ಮ ಮೇನ್ ಮ್ಯಾಂಗ್ಳೂರಿಯನ್ ಡಿಶ್ ಪ್ರಿಪೇರ್ ಮಾಡ್ಲಿಕ್ಕಿದ್ದಾರೆ. ನಮ್ಮ ಪ್ರೀತಿಯ ರಮೇಶ್ ಅಣ್ಣ ಇದ್ದಾರೆ. ರಮೇಶ್ ಅಣ್ಣ, ಮೂಲ ಎನ್ನ ಉಡುಪಿ ಆಲೆ ವರ್ಷ. ಓಕೆ, ದಾದ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಗೀ ರೋಸ್ಟ್, ಗೀ ರೋಸ್ಟ್, ಕ್ರ್ಯಾಬ್ ಗೀ ರೋಸ್ಟ್ ಮಾಡ್ಲಿಕ್ಕಿದ್ದಾರೆ ಅವರು. ಮರುವಾಯಿ ಪುಂಡಿ. ವಿಘ್ನೇಶ್ ಸರ್ ಇದ್ದಾರೆ. ವಿಘ್ನೇಶ್ ಎಲ್ಲಿ ಅವರು? ಬ್ರಹ್ಮಾವರದವರು. ನೀವೇನ್ ಪ್ರಿಪೇರ್ ಮಾಡ್ಲಿಕ್ಕಿದ್ದೀರಿ? ಸೌತ್ ಇಂಡಿಯನ್. ಸೌತ್ ಇಂಡಿಯನ್, ಇವರು ಸೌತ್ ಇಂಡಿಯನ್, ಇಬ್ರು ಸೇರಿ ಮಾಡ್ಲಿಕ್ಕಿದ್ದಾರೆ.
ಮಟನ್ ಗೋಲಿಟಿ ಅಂತ ಮಾಡ್ತಾ ಇದ್ದಾರೆ. ಲಕ್ನೋ ಕಬಾಬ್ ಅಂತ, ಅಂದ್ರೆ ನಾರ್ತ್ ಇಂಡಿಯನ್ ಡಿಶ್. ಸೊ ಮಂಗಳೂರದಾಯ್ತು, ನಂತರ ಗ್ರಿಲ್ ಆಯ್ತು, ಮತ್ತೆ ಇವಾಗ ನಾವು ಕೇರಳದ ಕಡೆ ಹೋಗ್ತಾ ಇದ್ದೇವೆ. ನಮ್ಮ ವಿಷ್ಣು ಅವರು ಇದ್ದಾರೆ ಇಲ್ಲಿ, ಕೇರಳದ ಶೆಫ್ ಇವರು. ಸೊ ಇವರು ಇವಾಗ ಏನ್ ಮಾಡ್ತಾ ಇದ್ದಾರೆ, ಎಂದು ಚೈನಿಕು ಫಿಶ್ ಕರಿ ಮಾಡ್ತಾ ಇದ್ದಾರೆ. ఏంది ట్రెడిషనల్ కేరళ ఫిష్ కర్రీ. ಪಾಲ್ಕುಂಜ್ ಅಂತ ಒಂದು ಎಂದೆಲ್ಲ ಇಟ್ಟಿರೋದು. पाल मीन्स कोकोनट मिल्क. मिल्क एंड प्रॉन्स और दोनों मिक्स करके हम लोग ये बना. ओके ओके. ಸೊ ಇವಾಗ ನಾರ್ತ್ ಅದೊಂದು ಡಿಶ್ ಮಾಡ್ತಾ ಇದ್ದಾರೆ. आपका नाम क्या है? ಆಶೀಶ್ ಅಂತ. ಇವರು ಮಟನ್ ಕ್ಯಾ ಬನಾ ರೇ? ಮಟನ್ ಭೂನಾ ಗೋಶ್ ಅಂದ್ರೆ ಏನಂತ ಗೊತ್ತಿಲ್ಲ, ನೋಡುವ ಏನ್ ಮಾಡ್ತಾರೆ ಅಂತ. ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದ್ದಾರೆ ಇವರು, ಗೀ ರೋಸ್ಟಿಗೆ ಆಗ್ಲಿ ಮತ್ತೆ ಯಾವ್ದು ಬೇರೆ ಇದಕ್ಕೆ ಡಿಶ್ ಮಾಡುವ. ಸೊ ಗೈಸ್, ಫೈನಲಿ ಕಿಚನ್ ಇಂದ ನಾವು ಬಂದೆವು. ಪ್ರಿಪರೇಷನ್ ಎಲ್ಲ ಆಗಿದೆ. ಈಗ ಪ್ರೆಸೆಂಟೇಷನ್ ಟೈಮ್. ನಮ್ಮೊಟ್ಟಿಗೆ ಇದ್ದಾರೆ ಟಿಕ್ ಟಾಕ್ ಸೂಪರ್ ಕಪಲ್ ಅಂತ ಹೇಳ್ಬೋದು, ಗಣೇಶ್ ಜಿಕೆ ಮತ್ತೆ ಛಾಯಾ ಅಂತ ಹೇಳಿ ಅವರ ಮಿಸ್ಸಸ್. ವೆಲ್ಕಮ್. ಹಾ, ಈಗ ನಾವು ಬೋಣಿ ಯಾವ್ದು ಫುಡ್ ಅಲ್ಲಿ ಮಾಡಲ್ಲ ಅಥವಾ ನಮ್ದು ಯಾವ್ದಕ್ಕೆ ಬಂದೇವು ಅದು ಟ್ರೈ ಮಾಡೋಣ. ಮತ್ತೆ ಕಳಿ ಫಸ್ಟ್ ಛಾಯಾ ಟ್ರೈ ಮಾಡ್ತೀರಲ್ಲ ಕಳಿ? ಎಸ್, ನೋಡಿ, ಅಂದ್ರೆ ಊರಲ್ಲಿ ನಮ್ಗೆ ತುಂಬಾ ಸಾಧಾರಣ ಏನೆಲ್ಲ ಕೇಳ್ತಾರೆ, ಅದು ಸಿಗ್ತದ, ಇದು ಸಿಗ್ತದ, ಗೋಳಿ ಬಜೆ ಸಿಗ್ತದ, ಅದು ಇದು ಊರದಲ್ಲ ಎಲ್ಲ ಇಲ್ಲಿ ಸಿಗ್ತದೆ ಅಂತ ಹೇಳಿ. ಬಸಳೆ ಕೇಳಿದೆ, ಬಸಳೆ ಕೂಡ ಸಿಗ್ತದೆ ಅಂತ ಹೇಳಿದ್ದೇನೆ. ಕಳಿ ಸಿಗ್ತದ ಅಂತ ಹೇಳುವಾಗ ನಾನು ತಲೆ ಕೆಳಗೆ ಮಾಡೋದು ಅಂದ್ರೆ ಇಲ್ಲ ಅಂತೇಳಿ. ಬಟ್ ಇದೊಂದು ಗುಡ್ ನ್ಯೂಸ್ ಅಂದ್ರೆ ಇಲ್ಲಿ ಸಿಗ್ತದಂತೆ. ಸೊ ನಾವು ಫಸ್ಟ್ ಸಿಗ್ತದೆ ಈಗ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ. ಜಿಕೆ ರೆಡಿ ಅಲ್ವಾ? ಚಾಯ್ ರೆಡಿ ಅಲ್ವಾ? ಎಸ್. ಗೈಸ್ once again తెలియತ್ತೆ ಕಳಿ ಅಮೃತ ಅಂತ ಹೇಳ್ಬೋದು, ಎಲ್ಲ ರಾಂಗ್ ಆಗ್ಲಿಕ್ಕಿಲ್ಲ ಊರಲ್ಲಿ. ಇಷ್ಟು ಟೈಮ್ ಬಿಯರ್ ಕುಡ್ದು ಅದಂತೂ ಹೇಳ್ತಾರಲ್ಲ, ಸಮಥಿಂಗ್ ಡಿಫ್ರೆಂಟ್ ಕುಡ್ದು ಒಂದು ಬೇರೆನೊಂದು ಟೇಸ್ಟ್ಗೆ ಫೀಲ್ ಹಾಗೆ ಫೀಲ್ ಆಗ್ತದೆ. ಮುಖ ಅರಳ್ತಾ ಇದೆ, ಚಾಯ್ ತೋರಿಸಿ ನೋಡಿ, ಮುಖ ಅರಳ್ತದೆ. ಒಂದು ಸಿಪ್ಪಲ್ಲಿ ಜೋಶ್ ಬಂದಿತ್ತು. ಹೇಗಿದೆ ಚಾಯ್? ಗೈಸ್, ಒಂದು ಫ್ರೆಶ್ನೆಸ್ ಒಂದು ಫೀಲ್ ಆಗ್ತಿದೆ ಸೀರಿಯಸ್ಲಿ. ಊರಲ್ಲಿ ನಾವು ಹೋದ್ರೆ ಫ್ರೆಂಡ್ಸ್ ಒಟ್ಟಿಗೆ, ನಾನು ಕ್ಯಾಮರಲ್ಲಿ ಇರ್ತೀನಿ ಅಂದ್ರೆ ನಮ್ಗೆ ಬೇರೆ ಯಾವುದು ನಾನು ಡ್ರಿಂಕ್ಸ್ ಮಾಡೋದಿಲ್ಲ, ಆ್ಯಕ್ಚುಲಿ ಟ್ರೈ ಮಾಡಿಲ್ಲ, ಇಷ್ಟ ಇಲ್ಲ. ಕಳ್ಳಿ ಊರಲ್ಲಿ ಹೋದ್ರೆ ಯಾವತ್ತೂ ನಾವು ಬಿಡುದಿಲ್ಲ. ಶಿರೀಶ್ ಗೊತ್ತಿರ್ಬೋದು, ನಾವು ಮನೆಯಲ್ಲಿ ಕಳ್ಳಿ ತಂದು ಎಷ್ಟು ಜೀವ ಬಿಟ್ಟು ಕುಡಿತೀವಿ, ಅಂದ್ರೆ ಒಂದು ತಿಂಗಳ ರಜೆಯಲ್ಲಿ ಹೋಗುದು. ಇಲ್ಲಿ ಒಂದು ಸಿಗುದಿಲ್ಲ ಅಂತ ಎಷ್ಟು ವರ್ಷದಿಂದ ಬೇಜಾರಿತ್ತು. ಫೈನಲಿ ಒಂದು ನ್ಯೂಸ್ ಸಿಕ್ಕಿತ್ತು, ರಾಸ್ ಅಲ್ ಖೈಮಾದಲ್ಲಿ ಸಿಕ್ಕಿತ್ತು. ಥ್ಯಾಂಕ್ಸ್ ಟು ಜಿಕ್ಕಿ. ಏನು ಪೆಂಡಿಂಗ್ ಇಲ್ಲ, ಕಳ್ಳಿ ಹೊಂದಿದ್ದು, ಗೋಳಿ ಬಜೆ, ಮರುವಾಯಿ ಪುಂಡಿ, ಮತ್ತೆ ಫಿಶ್ ಫ್ರೈ, ಮತ್ತೆ ಯಾವ್ದು ಬೇರೆ ಪೆಲಕಾಯಿ ದಡ್ಡೆ ಅಂತ ಮೂಡೆ, ಕೊಟ್ಟಿಗೆ, ಈರೋಳು ಸಹ ಬರ್ತದೆ, ಪಚ್ಚಿಲೆ ಸಹ ಬರ್ತದೆ. ಸೊ ಇನ್ನು ಮ್ಯಾಂಗ್ಳೂರ್ ನಾವು ಮಿಸ್ ಮಾಡ್ಲಿಕ್ಕಿಲ್ಲ. ಏನ್ ಡಿಸೈಡ್ ಮಾಡಿದೆ ಅಂದ್ರೆ, ಗ್ಲಾಸ್ ಅಲ್ಲಿ ಕುಡಿದ್ರೆ ಸಾಕಾಗುದಿಲ್ಲ, ಕುಡಿಯುವಷ್ಟು ಮುಗಿಯುವುದಿಲ್ಲ. ಸೊ ಏನಂದ್ರೆ ದೊಡ್ಡ ತಂದೂರಲ್ಲೇ ಕುಡಿಯುವಂತ ರೆಡಿ ಆಗಿದ್ದೇವೆ. ಸೊ 3, 2, 1 cheers. ಇನ್ನು ಇದು ಕೆಳಗೆ ಇಡುವುದೇ ಇಲ್ಲ. ಇಡಬೇಡ, ಕುಡಿ.
ಅಂದ್ರೆ ಟಚ್ ದಾದಿ ಮುಂದೆ ಮರಿತೀನ ಮೇನ್ ಕುಡಿತಾ ಹೋಗ್ತಾ ಇದ್ದೆ ಮಾರ, ಇದ್ರೊಟ್ಟಿಗೆ ಒಂದು ಫುಡ್ ಒಂದು ಟಚಿಂಗ್ ನೆನಪೇ ಆಗ್ಲಿಲ್ಲ ಮಾರ. ಬಂತ ಬಂತು. ಫೈನಲಿ ನಮ್ಗೆ ಕಳಿಗೆ ಟಚಿಂಗ್ ಬಂದಿದೆ. ಛಾಯಾ ಅವರು ನೆನಪು ಮಾಡಿದ್ದು ಒಳ್ಳೆ ಆಯ್ತದೆ, ಇಲ್ಲ ಇದು ಖಾಲಿ ಮಾಡ್ತಾನೆ ಹೋಗ್ತಿದ್ದೆ ನಾವು, ಇದರಲ್ಲೇ ಹೊಟ್ಟೆ ತುಂಬಿಸಿದ್ದೆವು. ಸೊ ನಮ್ಮ ಸ್ಪೆಷಲ್ ಊರಿನ ಕಾಣೆ ರವಾ ಫ್ರೈ ಬಂದಿದೆ. ಮೂಜು ಜನಕ್ಕೆ ಕರೆಕ್ಟ್ ಉಂಟು. ಊರಿದು ಕಾಣೆ ರವಾ ಫ್ರೈ. ರವಾ ಫ್ರೈ, ಕಾಣೆ ರವಾ ಫ್ರೈ ಸೂಪರ್, ಒಳ್ಳೆ ಫ್ರೆಶ್ ಇದೆ. ಆಯ್ತಾ ಲೈಮ್ ಬೇಕಾದ್ರೆ ಲೈಮ್ ಸ್ವಲ್ಪ ಮೇನ್ ಥಿಂಗ್ ಮಸ್ತ್ ಫ್ರೆಶ್ ಉಂಟು, ಒಳ್ಳೆ ಫ್ರೆಶ್ ಇದೆ. ಇನ್ನೊಂದು ಸಿಗ್ನೇಚರ್ ಡಿಶ್ ಲಾಗ ತೋಜುಂಡು ಕರೆಕ್ಟ್. ನಮ್ಮ ಮೇರು ಪನ್ಪೇರು ತೂಕ ಪವನ್ ಇದ್ದಾರೆ ನಮ್ಮ ಮ್ಯಾನೇಜರ್ ಇಲ್ಲಿ. ಅದು ನೀವು ಯಾವ ಊರು ಸರ್? ನಮ್ದು ಮುಲ್ಕಿ. ಇದೇನು ಸರ್ ಇದು? ನಮ್ಮ ಸಿಗ್ನೇಚರ್ ಡಿಶ್ ಬೆಸಿಲ್ ಹೊರಗಿನ ಚಿಕನ್ ಟಿಕ್ಕಾ ಅಂತ. ಓಕೆ, ಸಿಗ್ನೇಚರ್ ಇಲ್ಲಿ ಸ್ಪೆಷಲ್ ಅಂದ್ರೆ ಇದು ಎಲ್ಲೂ ಇಲ್ಲ ನಮ್ಮ ತರ. ಏನು ಇದ್ರಲ್ಲಿ ಒಂದು ಸ್ಪೆಷಲ್ ಇಲ್ಲಿ ಅಂದ್ರೆ ಬೆಸಿಲ್ ಯೂಸ್ ಮಾಡ್ತೇವೆ ನಾವು. ಬೆಸಿಲ್ ಲೀವ್ಸ್ ಇಂದ ಅದು ಪ್ರಿಪರೇಷನ್ ಮಾಡ್ತೇವೆ. ಓಕೆ, ವೆರಿ ಅಥೆಂಟಿಕ್ ಇದೆ, ಸ್ಪೆಷಲ್ ಆಗಿದೆ. ಸಿಗ್ನೇಚರ್ ಡಿಶ್ ಸೂಪರ್ ಆಗಿದೆ. ಸಿಗ್ನೇಚರ್ ಅಲ್ಲ, ಮೇನ್ ಥಿಂಗ್ ನಾವು ಎಂತ ಕುಡಿಯುವಾಗ ಈಗ ನಮಗೆ ಇದು ಅಮೃತವಾಯ ಕಲಿ ಸಿಕ್ಕಿದೆ. ಸೊ ಒಂದು ಕಲಿ ಕುಡಿಯುವಾಗ ಅದೊಂದು ಡಿಶ್ ಬೇಕಂತ ಹೇಳ್ತಾರಲ್ಲ, ಸಿಮಿಲರ್ ಆಗಿ ಎಲ್ಲ ಸೂಟ್ ಆಗಿ ಉಂಟು. ಪರ್ಫೆಕ್ಟ್. ಒಂದಂತೂ ಕ್ಲಿಯರ್ ಇದೆ. ಮತ್ತೆ ಇದು ಕ್ರ್ಯಾಬ್ ಕ್ರ್ಯಾಬ್ ಗೀ ರೋಸ್ಟ್ ಒಂದು ನಂತರ ನೀನು ಹೇಳು. ಮತ್ತೆ ಇದು ಏನು ಅಂತ ಗೊತ್ತಾಗ್ತಿಲ್ಲ, ಒಂದು ಮಟನ್ ಆಗಿರ್ಬೋದಾ ಅಂತ ಒಂದು ಡೌಟ್. ನೋಡಿ ನಮ್ಮ ಕೇಳುವ ಇವರು. ಹಲೋ ನಮಸ್ಕಾರ, ನಿಮ್ಮ ಹೆಸರು? ಪ್ರಜ್ವಲ್. ಅಂತ ಯಾವ್ದು ಡಿಶ್ ಅಂತ ಹೇಳ್ಬೋದು? ಮಟನ್ ಗಲೋಟಿ ಕಬಾಬ್. ಮಟನ್ ಗಲೋಟಿ ಕಬಾಬ್ ಅಂತ ಹೇಳಿ. ಓಕೆ, ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ಲಿಕ್ಕೆ ಇದ್ದೇವೆ. ಯಾವ್ದು ನಿಮ್ಗೆ? ಕ್ರ್ಯಾಬ್ ಹುಡುಗರಿಗೆ ಮಾತ್ರ ಆಯ್ತು, ಹುಡುಗರಿಗೆಲ್ಲ. ಯಾಕೆ ಅವ್ರದ್ದು ಫೇವ್ರೇಟಾ? ಎಸ್, ಕ್ರ್ಯಾಬ್ ಚಾಯ್ ಅವ್ರದ್ದು ಫೇವ್ರೇಟ್ ಅಂತೆ. ಚಾಯ್ ಟ್ರೈ ಮಾಡಲಿ ಫಸ್ಟ್. ಕ್ರ್ಯಾಬ್ ಗೀ ರೋಸ್ಟ್ ಅವ್ರದ್ದು ಮಾತ್ರ, ನಮ್ದೆಲ್ಲರೂ ಫೇವ್ರೇಟ್. ಆ್ಯಕ್ಚುಲಿ ಕ್ರ್ಯಾಬ್ ತಿನ್ನೋದು ಹೇಗೆ ಅಂದ್ರೆ ಉಂಟಲ್ಲ, ಅದು ಕ್ಯಾಮರಾದಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ ಮಾರ್ರೆ. ಇದು ತಿಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಅದು ತಿನ್ನೋದು ಹೇಗೆ ತೋರಿಸ್ಬೇಕಾ? ಹೇಗೆ ಹೇಳಿ? ಇದು ಆ್ಯಕ್ಚುಲಿ ಕ್ರ್ಯಾಬ್ ತಿನ್ನೋ ಸ್ಟೈಲ್ ಬೇರೆ ಇಲ್ಲ. ನಾವೊಂದು ಫ್ಯಾಷನ್ ಸ್ಟೈಲಲ್ಲಿ ತಿನ್ಬೋದು. ಕ್ರ್ಯಾಬ್ ನಮ್ಮ ಊರಿನ ಕ್ರ್ಯಾಬ್ ಬಂದಾಗ ಆ್ಯಕ್ಚುಲಿ ನನ್ನ ಪ್ರಾಬ್ಲಮ್ ಏನಂದರೆ ನನಗೆ ಕ್ರ್ಯಾಬ್ ಅಂದ್ರೆ ತುಂಬ ಇಷ್ಟ, ಬಟ್ ಹಲ್ಲಿನ ವಿಷಯಗೋಸ್ಕರ ಸ್ವಲ್ಪ ಇದಾಗಿರ್ತದೆ. ಹೌದಾ? ತುಂಬ ಟೇಸ್ಟ್ ಮಾರ. ಓ ಸೂಪರ್. ಬೈಟ್ ನೋಡಿ 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 ನೋಡಿ. ಸೊ ಗೈಸ್, ಮಟನ್ ಗೊಲಾಟಿ ಕಬಾಬ್. ನೈಸ್ ನೈಸ್. ಸೊ ಗೈಸ್, ಮಟನ್ ಗಲೋಟಿ ಕಬಾಬ್ ವಿತ್ ವಗಿ ಪರೋಟ. ಸೂಪರ್. ಆ್ಯಕ್ಚುಲಿ ಹೆಸರು ಹೊಸತು ನಾವು ಕೇಳಿದ್ದು, ಬಟ್ ನಮ್ಗೆ ಈಗ ಕಾನ್ಸಂಟ್ರೇಷನ್ ತಿನ್ನೋದ್ರಲ್ಲಿ ಮಾತ್ರ. ಯಾರಿಗೆಲ್ಲ ಚಿಕನ್ ತಿನ್ಲಿಕ್ಕೆ ಆಸೆ ಆಗ್ತದೆ ಬಟ್ ಅವರಿಗೆ ತಿನ್ಲಿಕ್ಕಿಲ್ಲ, ವೆಜಿಟೇರಿಯನ್ ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿ. ಸೇಮ್ ಆಸ್ ಚಿಕನ್. ಎಸ್, ನಾನು ಫಸ್ಟ್ ತಿಂದು ಮತ್ತೆ ಮಾತಾಡೋದು. ಈ ನಾರ್ತ್ ಇಂಡಿಯನ್ಸ್ ಇದು ಸ್ವಲ್ಪ ಫೇಮಸ್ ಅಂತೆ ಇದು ಈ ಡಿಶ್. ಅಂದರೆ ಈಗ ನಾವು ಅಲ್ಲಿ ಒಂದು ಚಿಕನ್ ತಿಂದಾಗೆ ವೆಜಿಟೇರಿಯನ್ಸ್ಗೆ ಒಂದು ಚಿಕನ್ ಅದ. ನಾವು ನಾನ್ ವೆಜ್ ಚಿಕನ್ ಎಷ್ಟು ಸ್ಪೆಷಲ್ ಅವ್ರದ್ದೊಂದು ಆ ಟೈಮು. ಸೊ ಗೈಸ್, ಊರಿದ ಸ್ಪೆಷಲ್. ಎಸ್, ಇದಕ್ಕೋಸ್ಕರ ನಾವು ಇಷ್ಟೊತ್ತು ಕಾಯ್ತಿದ್ವಿ, ಊರಿದ ಸ್ಪೆಷಲ್ಗೋಸ್ಕರ. ಮರುವೈ ಪುಂಡಿ ಚಿಕನ್ ರಸ ಕೋರ್ ರೊಟ್ಟಿ. ಎಸ್, ಈಗ ನಾವು ನಾರ್ಮಲಿ KFC ಒಮ್ಮೆ KFC ತಿಂದವ್ರು ಪುನಃ ಹೋಗ್ತಾರೆ. ಅದು ಸೇಮ್ ಟೇಸ್ಟ್ ಆದ್ರೂ ಇದು KFC ಎಲ್ಲ ಕಡೆ ಸಿಗುತ್ತೆ, ಇದು ಎಲ್ಲ ಕಡೆ ಸಿಗುತ್ತೆ. ಇದು ನೋಡಿ ಕೋರ್ ರೊಟ್ಟಿ ಮತ್ತೆ ಮರುವೈ ಪುಂಡಿ ನಮ್ಮ ಮಂಗಳೂರಿನ ಬ್ಲಡ್ ಅಲ್ಲಿ ಇದೆ.
ಟು ಇಷ್ಟ ಎಲ್ರಿಗೂ. ಅದು ಎಲ್ಲಿ ಹೋದ್ರು ನಾವು ತಗೊಳ್ತೇವೆ, ಗ್ಯಾರಂಟಿಡ್ ಅದು. ಸೊ ಇವತ್ತು ನಾವು ಟ್ರೈ ಮಾಡ್ಲಿಕ್ಕಿದ್ದೇವೆ. ಮರ್ವಾಯಿ ಪುಂಡಿ ಇದೆ, ಮತ್ತೆ ಕೋರ್ ರೊಟ್ಟಿ ಮತ್ತೆ ಚಿಕನ್. ಟ್ರೈ ಮಾಡ್ತೀನಿ, ನೀವು ಫಸ್ಟ್ ಸ್ವಲ್ಪ ಅವರಿಗೆ ಮಿಸ್ಸಸ್ಗೆ ಸ್ವಲ್ಪ ಹೇಳಿ, ನೋಡಿ ಖುಷಿ ಆಗ್ತದೆ. ಹೌದಾ, ತಿನ್ನು ನೋಡಿ. ಏನಂದ್ರೆ ವಿಷಯ ಅಂತಂದ್ರೆ ಅವರಿಗೆ ಫಸ್ಟ್ ತಿನ್ಲಿಕ್ಕಿತ್ತು, ಅದಕ್ಕೋಸ್ಕರ ಸುಮ್ಮನೆ ಅಡುಗೆ ಬಂದದವರು. ಬಟ್ ನಾನೇ ನಿಮಗೆ ಹೇಳ್ತೇನೆ, ಇದು ಇಲ್ಲದೆ ನಮ್ದು ಎಂತ ಹೇಳ್ತೀವಿ, ಕಂಪ್ಲೀಟ್ ಆಗುದಿಲ್ಲ ಊಟ. ಇದು ನಮ್ಗೆ ಬೇಕೇ ಮ್ಯಾಂಗ್ಳೂರ್ ಅವರಿಗೆ. ಮಸ್ಟ್ ಟ್ರೈ ಗೈಸ್, ವೆರಿ ನೈಸ್. ದೇಶ್ ಬ್ರೋ, ಟ್ರೈ ಮಾಡಿ. ಎಡ್ಡೆ ಚಾನ್ಸ್ ಮುಲ್ಪ ಬರ್ತದ ಮರ್ವಾಯಿ ಪುಂಡಿ ಅವಡ ಕೋರ ರೊಟ್ಟಿ ಟೇಸ್ಟ್ ಮಲ್ಪಡ ಮಸ್ತ್ ಎಡ್ಡೆ ಉಂಟು. ಫುಡ್ ಊಟದಲ್ಲಕನೆ ಟೇಸ್ಟ್ ಉಂಟು, ಮಸಾಲಾನ ಮಸ್ತ್ ಎಡ್ಡೆ ಆಗ್ತದೆ. ನಮ್ಮ ಊರು ಟೆಂಚ ಮಲ್ಪತ್ತೆ ಸೇಮ್ ಅಂಚನೆ ಟೇಸ್ಟ್ ಉಂಟು ಮುಲ್ಪ. ಒಂದು ಖುಷಿ ಏನಂದ್ರೆ ಇದು ತುಳು ಮತ್ತೆ ಕನ್ನಡ ಈಕ್ವಲಿ ಮಿಕ್ಸ್ ಮಾಡಿ ಒಂದು ವ್ಲಾಗ್ ಮಾಡ್ತಾರೆ. ಫಸ್ಟ್ ಟೈಮ್ ಅಂತ ಕಾಣಬೇಕು, ಖುಷಿ ಆಗ್ತಾ ಉಂಟು. ಎಲ್ಲ ಮ್ಯಾಂಗ್ಳೂರಿನ ಫುಡ್ ಟ್ರೈ ಮಾಡ್ತಿದ್ದೇವೆ. ಜಿಕೆ ಸೂಪರ್. ಅದಕ್ಕೆ ಒಂದು ಎಕ್ಸ್ಟ್ರಾ, ಈ ಮೊದಲು ಮಾಡಿದ್ದೇವೆ ನಾವು, ಬಟ್ ಒಂದು ಎಕ್ಸ್ಟ್ರಾ ನೋಡಿ, ಇದಂಟು ವೆರಿ ವೆರಿ ಸ್ಪೆಷಲ್, ವೆರಿ ಸ್ಪೆಷಲ್. ನೀರ್ ದೋಸೆ ರೈಸ್ ವಿತ್ ಚಿಕನ್ ಸುಕ್ಕ. यस, आपका नाम बता जी. ಪೂಜಾ ಫ್ರಮ್ ಪಂಜಾಬ್. ನೋಡಿ, ಪೂಜಾ ಅವರು ತಂದಿದ್ದಾರೆ. ಪೂಜಾ ಪಂಜಾಬಿಂದ, ಬಟ್ ಅವ್ರು ತಂದಿದ್ದ ಡಿಶ್ ನೋಡಿ ನಮ್ಮ ಮ್ಯಾಂಗ್ಳೂರಿನ ಸ್ಪೆಷಲ್. ಫಸ್ಟ್ ಏನು ಗೊತ್ತುಂಟ, ಅವರು ಕೆಮರಾದವರು ಈಗ ತುಂಬಾ ಅವರ ಬಾಯಿ ನೋಡಿ ಮಾಡೋದು ನೋಡಿ. ಅವ್ರು ಇನ್ನೊಬ್ಬ ಅನುರಾಗ್, ನಂಗೆ ಬೇಜಾರಾಗ್ತವೆ. ನಾನು ನೆಕ್ಸ್ಟಿಗೆ ಅವನನ್ನು ಕೂತ್ಕೊಳ್ಳಿಸ ನಿಮ್ಮ ಒಟ್ಟಿಗೆ, ಆಯ್ತಾ? ಯಾಕೆಂದ್ರೆ ಅವ್ನು ನೀರ್ ದೋಸೆ ಮತ್ತೆ ಬಂಗೋಡೆ ಪುಳ್ಳಿ ಮುಂಚೆ ನೋಡಿ ಅವನು ನೋಡುದು ಈಗ ಬಾಯಿ ಓಪನ್ ಮಾಡಿ ಇದ್ದೆ. ಶ್ರೀಶು ಫೇವ್ರೇಟ್, ಎಲ್ಲ ಫೇವ್ರೇಟ್. ಅವರಿಗೆ ನಮ್ದು ಈ ವ್ಲಾಗ್ ಮುಗಿಸ್ಲಿಕ್ಕೆ ಕಾಯ್ತಿದ್ದಾರೆ ಅವರು. ಪುಂಡಿ ಆಯ್ತು, ನಂದು ಕೋರೊಟ್ಟೆ ಆಯ್ತು, ನೀರು ದೋಸೆ ಮತ್ತೆ ಬಂಗುಡೆ ಪುಳಿ ಮುಂಚಿ. ಆಕ್ಚುಲಿ ಬಂಗುಡೆ ಹೈಯೆಸ್ಟ್, ಮೀನಲ್ಲಿ ಬಂಗುಡೆ ಫ್ರೆಶ್ ಸಿಗುದಿಲ್ಲ, ಕೆಲವು ಹೈಯೆಸ್ಟ್ ಫೇಲ್ ಆಗೋದು ಇದೆಲ್ಲ. ಆಕ್ಚುಲಿ ರಿಯಲ್ ಆಗಿ ಬಂಗುಡೆ ಇಸ್ ರಿಯಲಿ ನೈಸ್. ಅಂಡ್ ಸೆಕೆಂಡ್ ಥಿಂಗ್, ಹೋಮ್ ಟೇಸ್ಟ್. ಆನೆಸ್ಟ್ಲಿ ಗೈಸ್, ಇದು ಲೈಕ್ ಬಂಗುಡೆ ಹೋಮ್ ಟೇಸ್ಟ್ ಫೀಲ್ ಆಗ್ತಾ ಉಂಟು. ಮನೇಲಿ ತಾಯಿ ಮಾಡಿದ ಫೀಲ್ನೆಸ್ ಬರ್ತದೆ. ಫ್ರೆಶ್ ಇದೆ ಮಾರೆ ಬಂಗುಡೆ, ನೋಡೋಗಲೇ ಗೊತ್ತಾಗಿದೆ. ಈಗ ಟೇಸ್ಟ್ ಮಾಡುವಾಗ ಇನ್ನಷ್ಟು ಟೇಸ್ಟ್ ಇದೆ ಅಲ್ಲ. ಅನ್ನು ಹಾಗೆ ನೋಡ್ಬೇಡ, ನಿಂಗೆ ನೆಕ್ಸ್ಟ್ ಇಟ್ಟಿದ್ದೇವೆ ನಾವು ನೋಡಿ ಇಲ್ಲಿ. ಅನ್ನು ನನ್ನಲ್ಲೇ ನೋಡ್ತಿದ್ದಾರೆ. ಈಗ ಕೇರಳದ ಡಿಶಸ್ ಟ್ರೈ ಮಾಡ್ಲಿಕ್ಕೆ ನೋಡುವಾಗಲೇ ಟೆಂಪ್ಟಿಂಗ್ ಆಗಿದೆ. ಆಲ್ರೆಡಿ ಅಷ್ಟು ತಿಂದಾಯ್ತು ನಾವು, ಆದ್ರೂ ಆ ಒಂದು ಫೀಲ್ ಬರ್ತಾ ಇದೆ. ಬರ್ತಿದೆ, ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಹೆಸರಲ್ಲಿ ಕನ್ಫ್ಯೂಷನ್ ಉಂಟು. ಸೊ ಅವ್ರ ಹತ್ರನೇ ಕೇಳುವಿದ್ರೆ ಏನಂತ ಹೇಳಿ, ಇದು ನೋಡಿದ್ರೆ ಗೊತ್ತಾಗ್ತದೆ. ಸೇಮೆದಡ್ಡೆ ಅಂತ ಹೇಳ್ತಾರೆ. ಮತ್ತೆ ಇದು ಚಟ್ಟಿ ಕರಿ, ಅಂಜಲ್ ಕಿಂಗ್ ಫಿಶ್ ಅದ್ದು ಕರಿ. ಇದು ಚಟ್ಟಿ ಕರಿಯಿಂದ ಸ್ಪೈಸಿ ಇರುತ್ತಾ, ಸ್ಪೈಸಿ. ಮತ್ತೆ ಇದು ಪ್ರಾನ್ಸ್, ಪಾಲ್ಕೊಂಜಿ ಎಂತ ಸ್ಪೆಷಲ್ ಹೇಳಿ? ಕೋಕೋನಟ್ ಮಿಲ್ಕ್. ಓಕೆ, ಕೋಕೋನಟ್ ಮಿಲ್ಕ್ ಅಲ್ಲಿ ಮಾಡಿದ ಕರಿ, ಪ್ರಾನ್ಸ್. ಅದು ಚಾಯ್ನಿಗೆ ಸರ್ವ್ ಮಾಡ್ಲಿಕ್ಕೆ ಕಿಂಗ್ ಫಿಶ್ ವಿತ್ ಸೇಮಿಗೆ, ಕಿಂಗ್ ಫಿಶ್ ಚಟ್ಟಿ ಕರಿ. ಸೇವಿಗೆ ನಮ್ಮ ಊರು ರೆಂಚ್ ಮಲ್ಪದೆ ಪಣ ಮಸ್ತ್ ಸಾಫ್ಟ್ ಆದುಂಡು. ಬಕ ಟೆಕ್ಸ್ಚರ್ ಮಸ್ತ್ ಇರ್ತದೆ ಸೇಮಿಗದ. ಬಕ ಇದಕ್ಕೆ ಎಡ್ಡೆ ಕಾಂಬಿನೇಷನ್ ಎಡ್ಡೆ ಪೋಪು. ನಮ್ಮ ಸೇಮಿಗೆ ಯೂಶಲಿ ಅದು ಚಿಕನ್ ಕರಿ ದೊಟ್ಟಿಗೆ ತಿನ್ಪ ಅಂಡ್ ಒಂದು ಲೈಟ್ ಎಡ್ಡೆ ಕಾಂಬಿನೇಷನ್ ಚಟ್ಟಿ ಕರಿ ಬಕ ಸೇಮಿಗೆ. चिकन पाल परोठा यार, किधर का डिश है? केरला का परोठा. आपका नाम? हाँ, ज्योति. ज्योति किधर से आप? यस, नेपाल. नेपाली हो? इंडिया नेपाली ಬಾಯ್ ಬಾಯ್. ಆಕ್ಚುಲಿ ಏನು ಗೊತ್ತಿಲ್ಲ, ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕಂತ ಗೊತ್ತಾಗ್ತಿಲ್ಲ ನಂಗೆ. ಎಸ್, ಇದನ್ನು ಗಸಿಗೆ ಇಲ್ಲೇ ಮುರ್ಕಿಸ್ ತಿನ್ನೋದಾ? ತಿನ್ನಿ, ನಾವೇ ನಮ್ದೇ ಅದು. ಚಾಯನಿಗೆ ಕೊಡಿ. ಏನು ಟೇಸ್ಟ್, ಹೇಗೆ ಟೇಸ್ಟ್ ಫೀಲ್ ಆಗ್ತದೆ ನಿಮಗೆ? ಫಸ್ಟ್ ಆಫ್ ಆಲ್ ಇದು ಚಿಕನ್ ಡಿಶ್ ವಿತ್ ಪರೋಟ ಅಂತ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹಾಲ್ನದ್ದು ಫ್ಲೇವರ್ ಇದೆ, ಅದು ಪಾಲ್ ಪರೋಟ ಅಂತ. ಹಾಲ್ನದ್ದು ಫ್ಲೇವರ್ ಅಂತ ಗೊತ್ತಾಗ್ತಿಲ್ಲ, ಬಟ್ ವೆರಿ ಸಾಫ್ಟ್ ಆಗಿ ಉಂಟು. ತುಂಬಾ ಚೆನ್ನಾಗಿದೆ ಟೇಸ್ಟ್. ಅದು ಮಸಾಲ ಎಲ್ಲ ಪರೋಟದಲ್ಲಿ ಒಳ್ಳೆ ಮಿಕ್ಸ್ ಆಗಿದೆ. ಅಂದ್ರೆ ಯೂಶಲಿ ನೀವು ಪರೋಟ ಸಪ್ರೇಟ್ ತಿಂತೀರಿ, ಗ್ರೇವಿ ಸಪ್ರೇಟ್ ತಿಂತೀರಿ, ಆದ್ರೆ ಇದು ವಿತ್ ಪರೋಟ ವಿತ್ ಗ್ರೇವಿ. ಸೊ ತುಂಬಾ ತುಂಬಾ ಚೆನ್ನಾಗಿದೆ.
ನಾವು ಇವತ್ತು GK ಅನ್ನು ಸ್ಪೆಷಲ್ ಅವರು ನೀವು ಏನು ಬ್ರೇಕ್ಫಾಸ್ಟ್ ಮಾಡಿಸ್ಲಿಲ್ಲ, ಏನಿಲ್ಲ, ಫುಲ್ ಇದು ಟ್ರೈ ಮಾಡಿ ಅವ್ರು ರಿವ್ಯೂ ಕೊಡ್ಬೇಕು ಅಂತ ಪ್ಲಾನ್. ನಾವು ನಿನ್ನೆಂದೇನು ತಿನ್ಲಿಲ್ಲ ಅಂತೆ ವೈಫ್ ಹೇಳ್ತಿದ್ದಾರೆ. GK ನಿನ್ನೆಂದ ಎಂತ ತಿನ್ಲಿಲ್ಲದಕ್ಕೆ ಕಾರಣ ಒಂದೇ, ಇಲ್ಲಿಗೆ ಬರ್ಲಿಕ್ಕೆ ಉಂಟು, ಕಳ್ಳಿ ಕುಡಿಲಿಕ್ಕೆ ಉಂಟು, ಮೇನ್ ಮೋಟಿವ್ ಕಳಿ ಕುಡಿಲಿಕ್ಕೆ ಉಂಟು, ಮತ್ತೆ ಚಿಕನ್ ಸುಕ್ಕ ಮತ್ತೆ ಮೀನ್ ತಿನ್ಲಿಕ್ಕೆ ಉಂಟು. ಇಲ್ಲಿ ವೆರೈಟಿ ಸಿಗ್ತಾ ಇದೆ, ತುಂಬಾ ಇಲ್ಲಿ ವೆರೈಟಿ ನೋಡುವಾಗ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತಾಗ್ತಿಲ್ಲ. ಸೊ ಗೈಸ್ ನೋಡಿ, ನಾವು ಕ್ಯಾಮರಾದಲ್ಲಿ ಕೆಲವು ಫುಡ್ ಐಟಮ್ಸ್ ಟ್ರೈ ಮಾಡಿದ್ದೇವೆ, ಖಾಲಿ ಟೇಸ್ಟ್ ಮಾಡಿದ್ದೇವೆ. ಇವರು ಉಂಟಲ್ಲ ಈ ಬಕ್ಕಾಸುರನವರು, ಇವರ ಪ್ಲಾನ್ ಅಂದ್ರೆ ಇವರು ಶೂಟಿಂಗ್ ಮಾಡೋದು, ಯಾರು ನೀವೆಲ್ಲ ಅನ್ಕೊಳ್ಳುವರು ಇವರು ಪಾಪ ಶೂಟಿಂಗ್ ಮಾಡೋದು, ಇವರೆಲ್ಲ ತಿನ್ನುದಿಲ್ಲ ಅಂತ ಹೇಳಿ. ಆಕ್ಚುಲಿ ಫ್ಯಾಕ್ಟ್ ಏನಂದ್ರೆ ನಾವು ಜಸ್ಟ್ ಟೇಸ್ಟ್ ಮಾಡಿ ನೋಡಿ, ಇದರಲ್ಲಿ ಎಲ್ಲ ಹಾಗೆ ಇದೆ, ಪ್ಲೇಟ್ ಎಲ್ಲ ಹಾಗಿದೆ, ಇಷ್ಟು ಐಟಮ್. ಈಗ ನೀವು ಅವತ್ತು ಫಸ್ಟ್ ರೌಂಡ್ ಆಗಿದೆ, ಈಗ ಕ್ಯಾಮೆರಾ ಇಟ್ಕೊಂಡು ಆದ್ಮೇಲೆ ಈಗ ನಾವು ಸೆಕೆಂಡ್ ರೌಂಡ್ಗೆ ನಮ್ಮೊಟ್ಟಿಗೆ ಕುತ್ಕೊಳ್ಳಿಕ್ಕೆ ಇದ್ದಾರೆ ಅವರು. ನೋಟ್ ದ ಪಾಯಿಂಟ್ ಗೈಸ್. ಓಕೆ, ಎಂತ ಹೇಳಿ ಮಾರಾಯ, ಅನ್ಬಿಲೀವೇಬಲ್. ನಾನು ಎನ್ಕೊಂಡಿರ್ಲಿಲ್ಲ ರಸ್ ಅಲ್ ಖೈಮಾದಲ್ಲಿ ಇಷ್ಟು ಪ್ಯೂರು ಕಳಿ ಸಿಗ್ತದೆ, ಕಳಿ ಅಂದ್ರೆ ಶೇಂದಿ ಸಿಗ್ತದೆ ಅಂತ ಹೇಳಿ. ಸೀರಿಯಸ್ಲಿ ಮ್ಯಾನ್, ಇಲ್ಲಿ ಕುಡಿಯುವಾಗ ಒಂದು ಬೇರೆ ಒಂದು ಫೀಲಿಂಗ್, ಒಂದು ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಇದು ನೋಡಿ, ಈ ಚೆಂಬು ಫುಲ್ ನಾನೇ ಕುಡಿಲಿಕ್ಕಿದ್ದೇನೆ, ಅಷ್ಟು ಅಷ್ಟು ಅಷ್ಟು. ಸಾರಿ, ಮಡಿಕೆ ಸ್ವಲ್ಪ ಸರಿ. ಕಳಿ ಒಂದು 2 ಪೆಗ್ ಹೋದ್ಮೇಲೆ ಬರ್ತಿದೆ, ನಮ್ದು ವಾಯ್ಸ್ ಎಲ್ಲ ಸೌಂಡ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತದೆ. ಆಲ್ರೆಡಿ ಚೇಂಜ್ ಆಗಿದೆ. ಅಲ್ಲ, ನಂಗೆ ಇದು ಈಗ ಕುಡಿಯೋದು ಲುಕ್ ಇದಾಗ್ತಾ ಇಲ್ಲ ಮಾರ, ಫೀಲ್ ಸಿಗ್ತಾ ಇಲ್ಲ. ಆಕ್ಚುಲಿ ಇದೊಂದು ಸ್ಪೆಷಲ್ ವ್ಲಾಗ್ ನಮ್ಗೆ, ಯಾಕೆಂದ್ರೆ ಫುಡ್ ವ್ಲಾಗ್ ನಾವು ತುಂಬಾ ಮಾಡಿದ್ದೇವೆ, ಬಟ್ ನಮ್ಮೆಲ್ಲರ ಆಸೆ ಮಾರ, ಸ್ಪೆಷಲಿ ಕರಾವಳಿ ಪ್ರದೇಶ ಏನಂದ್ರೆ ಊರಿಗೆ ನಾವು ವೆಕೇಶನ್ ಹೋದಾಗ ಕಳಿ ಕುಡಿಯೋದು, ಸಾರಿ ಎಂತಲ್ಲ ಒಳ್ಳೆ ಉಲ್ಟ ಬರ್ತಾ ಉಂಟು, ಕಳಿ ಕುಡಿಯೋದೇ ಬಂದ ಅಂತ ಇನ್ಸಿಡೆಂಟ್ ಇಲ್ಲೇ ಇಲ್ಲ. ವೆಕೇಶನ್ ಹೋಗೋದ್ರಲ್ಲಿ ಮೇನ್ ಕಳಿ ಕುಡಿಯೋದು ಇರ್ತದೆ ನಮ್ಮ ಒಂದು ಬಕೆಟ್ ಲಿಸ್ಟ್. ಕಳಿ, ಫಿಶ್ ಫ್ರೈ, ಕೋರಿ ಸುಕ್ಕ. ಸೊ ಗೈಸ್, ಏರೆಗೆ ಪೂರ UAE ಊರುದ ಕಳಿ ಪರೇರೆ ಇಷ್ಟ ಉಂಡು. ಬಲೆ 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 ರಾಸ್ ಅಲ್ ಖೈಮಾಗ್ ಮಸಾಲಾ ಬೈ ಸೋಷಲ್ ಕಳಿ ಪರ್ಲೆ. ಫೈನಲಿ ಪೂರ 1 ಮಂತ್ ಪೂರ ತಿಂದು ಇತ್ತೆ ಲಾಸ್ಟ್ ಡೆಸರ್ಟ್ ಟೈಮ್. ಆಪಲ್ ಸ್ಟೂಡಲ್, ಎಸ್ ಸರಿ ಅಲ್ಲ? ಡೆಸರ್ಟ್. ಸೊ ಆಪಲ್ ಸ್ಟೂಡಲ್ ಅಂದ್ರೆ ವಿತ್ ಆಪಲ್ ಸ್ಟಫಿಂಗ್ ಅಲ್ಲಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ, ವಿತ್ ಐಸ್ ಕ್ರೀಮ್ ಮಾಡಿ ಕೊಡ್ತಿದ್ದಾರೆ. ಸೊ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ. Very nice combination. Apple strudel with ice cream. Yes. ಫೈನಲಿ ಊಟ ಎಲ್ಲ ಮುಗೀತು. ಸೊ ಲಾಸ್ಟಿಗೆ ಒಂದು ಪಾನ್ ಶಾಟ್. ಸೊ ವಿಷಯ ಏನಂದ್ರೆ ಇದರಲ್ಲಿ ಆಲ್ಕೋಹಾಲ್ ಇನ್ ಮಿಕ್ಸ್ ಇಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಪಾನ್ ಶಿರಪ್ ಅಲ್ಲ. ಸೊ ಟ್ರೈ ಮಾಡುವ ಹೇಗಿದೆ ಅಂತ. ಲಾಸ್ಟ್ ಪಾನ್ ಶಾಟ್ ನಾನು ಫಸ್ಟ್ ಟೈಮ್ ಕೇಳಿದ್ದು. ಪಾನ್ ಶಾಟ್ ಎಲ್ಲ 1 2 3 ಸ್ಟಾರ್ಟ್. ವಾವ್, ನಾವು ಊಟ ಮಾಡಿದ ಮೇಲೆ ಈ ಬಡಿ ಸೊಪ್ಪು ಎಲ್ಲ ತಿಂತೇವಲ್ಲ, ಸ್ವೀಟ್ ಸೂಪರ್ ತಿಂದ್ರೆ ಹೇಗೆ ಅದೇ ನಾನು ಟ್ರೈ ಮಾಡಿದ್ದು. ಸೊ ಗೈಸ್, ಫೈನಲಿ ನಾವು ಇವತ್ತು ಮಸಾಲಾ ಬೈ ಸೋಷಲ್ಸ್ ರಾಸ್ ಅಲ್ ಖೈಮಾ ರೆಸ್ಟೋರೆಂಟ್ ಅಲ್ಲಿ ವಿಧವಾದ ಕ್ಯೂಸನ್ ಟ್ರೈ ಮಾಡಿದೆವು. ಮ್ಯಾಂಗ್ಳೂರಿಯನ್ ಡಿಶ್ ಆಗಲಿ, ಕೇರಳ ಡಿಶ್ ಆಗಲಿ, ನಾರ್ತ್ ಇಂಡಿಯನ್ ಡಿಶ್ ಆಗಲಿ, ಎಲ್ಲ ನಮ್ಮ ಫೇವ್ರೇಟ್ ಆಗಿದೆ. ಈಗ ಹೊಸ ಡಿಶಸ್ ಕೂಡ ಟ್ರೈ ಮಾಡಿ ತುಂಬಾ ಖುಷಿ ಆಯ್ತು. ನಮ್ಮೊಟ್ಟಿಗೆ ಸ್ಟಾಫ್ ಇದ್ದಾರೆ, ಓನರ್ಸ್ ಇದ್ದಾರೆ, ಪಾರ್ಟ್ನರ್ಸ್ ಇದ್ದಾರೆ, ಸ್ಟಾಫ್ ಕೂಡ ಇದ್ದಾರೆ ಇವತ್ತು. ಮತ್ತೆ ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ಏನಾದ್ರೆ ಹೇಳೋದಿದ್ರೆ, ನಿಮ್ಮ ಸಪೋರ್ಟ್ ಸಿಸ್ಟಮ್ ಒಟ್ಟಿಗೆ ಇದ್ದಾರೆ, ಇವರ ಬಗ್ಗೆ ಹೇಳಿ ಎರಡು. Mole in support panda, everything is she has been giving me a boost, and more because of her only I have come here and started a restaurant actually. Al pandolu ir mample ir edur bole yan pirodulle supported ulle. Yes, and dada banbara ipi adi yan baritunta banditte pirod. But great, so sweet of him. Ire gonji credit korondalla 100%. But I hope you liked the food, everything. Of course. And all the already panta kali baka inchetan kali special attraction. Sorry, first panodite ನಾನು ಕಳಿ UAE ಏರಿಗೆ ಪೂರ ಇಷ್ಟ ಊರ್ದು ಮಿಸ್ ಮಂತೊಂದುಲ್ಲಾರ ದಯವಂತ ಬರೋಡು ರಾಸ್ ಅಲ್ ಖೈಮಾಡ್ ಸೂಪರ್ ಪಂಡ. ಅವು ನಮ್ಮ ಎಕ್ಸ್ಪ್ರೆಷನ್ ಗೊತ್ತಾದಕು ನೀವು नेपाल से जी मैं भी थापा नेपाल से नेपाल से आप I'm from Sri Lanka. श्रीलंका और आप नेपाल से
नेपाल से आप? मैं सागर हूँ बांग्लादेश से। बांग्लादेश। I'm Pooja from India, Punjab. पंजाब, नेपाल, प्रज्वल उडुपी ಉಡುಪಿ ನಮ್ಮ ಉಡುಪಿದಾರೆ, इम्तियाज इंडिया मनीष उडुपी ಉಡುಪಿ ನಮ್ಮ ಊರದಾರೆ. ಇವರು ಪಾರ್ಟ್ನರ್ ಬಾಸ್ ಬಾಂಬೆ. ಇವರು ಪವನ್ ಮುಲ್ಕಿ ಅವರ ಮ್ಯಾನೇಜರ್. ಸೊ ತುಂಬಾ ಖುಷಿ ಆಯ್ತು. ಮಸಾಲಾ ಬೈ ಸೋಷಲ್ಸ್ ಯಾಕೆ ಬರಬೇಕು? ಫಸ್ಟ್ ರೀಸನ್ ಟಾಡಿ ಕಳಿ ಊರದ ಕಳಿ ಬೋಡಾಂಡ ಇಡಗೆ ನಿಕ್ಲು ವಿಸಿಟ್ ಮಾಡ್ಬೋದು. ಪ್ಲಸ್ ಒಂಜಿ ಸೋಷಲ್ಸ್ ಪಂಡ ಒಂದು ರೆಸ್ಟೋ ಬಾರ್ಲ ಉಂಡು ಒಟ್ಟಿಗೆ ಅವಳು ಬ್ಯಾಚುಲರ್ಸ್ ಹೊತ್ತು ಪಾರ್ಟಿ ಮಲ್ಪೊಲಿ ಅಥವಾ DJ ಉಪ್ಪುಂಡು ಅಥವಾ IPL ಟೈಮ್ ಬರೋಲಿ ಎಂಜಾಯ್ ಮಾಡ್ಕೊಳ್ಳಿ ಫ್ರೆಂಡ್ಸ್ನೊಟ್ಟಿಗೆ. ಬೊಕ ಫ್ಯಾಮಿಲಿ ಬರ್ತದ ಮೂಲು ಮಸಾಲ ಡುಪೋಳು ಮಸಾಲಾ ರೆಸ್ಟೋರೆಂಟ್ ವಿಸಿಟ್ ಮಾಡ್ಕೊಳ್ಳಿ. ಬೊಕ ಕಳಿ ಪರೋಳಿ ಬೊಕ್ಕ ಸ್ವಿಮ್ಮಿಂಗ್ ಪೂಲ್ ಯೂಸ್ ಮಾಡ್ಕೊಳ್ಳಿ. ಒಂದು ಸ್ಪೆಷಲ್ ಜೋಕ್ಲೆ ಕಾವಡು ಪೇರೆಂಟ್ಸ್ ಕಾವಡು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಳ್ಳಿ. ಬೊಕ ಬರ್ಡೇ ಪಾರ್ಟಿ ಮೂಲ ಅರೇಂಜ್ ಮಾಡ್ಕೊಳ್ಳಿ. ಅದೇ ಒಂದು 150 ಕೆಪಾಸಿಟಿ ಒಂದು ಇಂದು ಉಂಡು. ಬೊಕ್ಕ ಬುಫೆ ಬ್ರೇಕ್ಫಾಸ್ಟ್ ಬುಫೆ ಉಂಡು. ಬೊಕ್ಕ ಮೋರ್ ಇಂಪಾರ್ಟೆಂಟ್ಲಿ ರಾಸ್ ಅಲ್ ಖೈಮಾ ಏರ್ಪೋರ್ಟ್ ಥ್ರೂ ವಯಾ ರಾಸ್ ಅಲ್ ಖೈಮಾ ಏರ್ಪೋರ್ಟ್ ಏರ್ಪೋರ್ ಊರಿಗೆ ಪೋಪೇರು ಅಕ್ಲಿಗೆ ಒಂದು ಗುಡ್ ನ್ಯೂಸ್ ಅದ ಪಂಡ. ರಾಸ್ ಅಲ್ ಖೈಮಾ ನಿಕ್ಲಿಗೆ ಗೊತ್ತು ಮಸ್ತ್ ಚೀಪ್ ಕಂಪೇರ್ ಟು ದುಬೈ ಶಾರ್ಜಾ. ರಾಸ್ ಅಲ್ ಖೈಮಾ ಟು ಮುಂಬೈ ಪೋದು ಬೊಕ್ಕ ಊರಿಗೆ ಪೋಪನೆ ಫ್ಲೈಟ್ಸ್ ಉಂಡು. ಕ್ಯಾಲಿಕಟ್ಗೆ ಫ್ಲೈಟ್ ಉಂಡು. ಸೊ ಏರೆಗಂಡ ಪೋಯರ್ ಇತ್ತಂಡ ಇಡು ಬತ್ತದ ಮೂಲ ಹೋಟೆಲ್ ಮುಘಲ್ ಸ್ವೀಟ್ಸ್ ಅಂದ್ ಇಂದೇ ಮಿತ್ತು ಹೋಟೆಲ್ ಓಪನಿ ಅವ್ಳು ಸ್ಟೇ ಮಲ್ಪೋಲಿ. ಬೊಕ್ಕ ಮೂಲು ಮ್ಯಾಂಗ್ಳೂರಿಯನ್ ಡಿಶ್ ಕೇರಳ ಡಿಶ್ ಪೂರ ಟ್ರೈ ಮಲ್ಪೊಲಿ. ನೆಕ್ಸ್ಟ್ ಡೇ ಟ್ರಾವೆಲ್ ಮಲ್ಪೊಲಿ. ಸೊ ನೆನಪುದಿಲ್ಲ ಬೊಕ್ಕ ನಮ್ಮ ಮ್ಯಾಂಗ್ಳೂರಿಯನ್ ರೆಸ್ಟೋರೆಂಟ್ ನಮಗೆ ಕೊಂಚ ಪ್ರೌಡ್ಲ ಉಂಡು. ಸೊ ಸಪೋರ್ಟ್ ಮಲ್ಪೋಡು. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ನಿಕ್ಲೇಗಿಲ್ಲ. ಸೊ ಗೈಸ್ ಏರೆಗೆ ಪೂರ ಊರದ ಕಳಿ ಪರೇರೆ ಉಂಡು. ಬಲೆ 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 ರಾಸ್ ಅಲ್ ಖೈಮಾ ಮಸಾಲಾ ಸೋಷಲ್ ಕಳಿ ಪರ್ಲೆ.